ಆತ್ಮೀಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಎಂದರೆ ದೀಪ ಮತ್ತು ಅವಳಿ ಎಂಬ ಎರಡು ಪದಗಳ ಜೋಡಣೆಯಾಗಿದೆ. ದೀಪ ಎಂದರೆ ಬೆಳಕು, ಅವಳಿ ಎಂದರೆ ಸಾಲು ಎಂದರ್ಥ. ಎಲ್ಲ ಶುಭ ಕಾರ್ಯಗಳು, ಧಾರ್ಮಿಕ ಸಮಾರಂಭಗಳು, ದೈನಂದಿನ ಪೂಜಾ ವಿಧಿಗಳು ಮತ್ತು ಶುಭಾರಂಭಗಳಲ್ಲಿ ದೀಪ ಪ್ರಜ್ವಲಿಸುವ ಮೂಲಕ ಪ್ರಾರಂಭವಾಗುತ್ತದೆ. ಹಿಂದೂ ಧರ್ಮದಲ್ಲಿ ದೀಪ ಪೂಜನೀಯ, ಏಕೆಂದರೆ ಅದು ಶುದ್ಧತೆ, ಅದೃಷ್ಟ, ಶಕ್ತಿ ಮತ್ತು ಒಳ್ಳೆಯತನವನ್ನು ಸೂಚಿಸುತ್ತದೆ. ಬೆಳಕಿನ ಉಪಸ್ಥಿತಿಯಲ್ಲಿ ನಕಾರಾತ್ಮಕ ಅಸ್ತಿತ್ವವು ಇರುವುದಿಲ್ಲ. ಭಾರತದ ಪ್ರತಿಯೊಂದು ಮನೆಯಲ್ಲೂ ದಿನಕ್ಕೆ 2 ಬಾರಿ ದೀಪ ಬೆಳಗಿಸುವ ಪದ್ಧತಿ ಇದೆ, ಬೆಳಿಗ್ಗೆ ಮತ್ತು ಸಂಜೆ. ಈ ಪದ್ಧತಿಯು ಪ್ರಾರ್ಥನೆಯ ಒಂದು ಭಾಗವಾಗಿದೆ. ದೀಪವನ್ನು ಬೆಳಗಿಸುವ ಹಿಂದಿರುವ ತತ್ವ: ನಾವು ದುಃಖವನ್ನು ಹೋಗಲಾಡಿಸಿ ಸಂತೋಷವನ್ನು ಬರಮಾಡಿಕೊಳ್ಳಲು ದೀಪವನ್ನು ಹಚ್ಚುತ್ತೇವೆ. ಜ್ಞಾನದ ಬೆಳಕನ್ನು ನೀಡಿ ಅಂಧಕಾರವನ್ನು ಹೋಗಲಾಡಿಸಲು ದೀಪಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತೇವೆ. ದೀಪದ ಮಹತ್ವ: ನಂಬಿಕೆಯ ಪ್ರಕಾರ ರಾಜರಾಜೇಶ್ವರಿ ದೇವಿಯು ದೀಪದಲ್ಲಿ ನೆಲೆಸಿರುತ್ತಾಳಂತೆ. ರಾಜರಾಜೇಶ್ವರಿ ದೇವಿಯು ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರ ಅಂಶವನ್ನು ಹೊಂದಿರುವ ದೇವಿ. ದೀಪದ ತಳಭಾಗ ಬ್ರಹ್ಮದೇವ, ದೀಪದ ಸ್ತಂಭ ವೆಂಕಟೇಶ್ವರ, ಎಣ್ಣೆ ಅಥವಾ ತುಪ್ಪ ಹಾಕುವ ಭಾಗ ರುದ್ರ, ಬತ್ತಿ ಇಡುವ ಭಾಗ ಮಹೇಶ್ವರ, ಬತ್ತಿಯ ತುದಿಭಾಗ ಸದಾಶಿವ, ಎಣ್ಣೆ ಅಥವಾ ತುಪ್ಪ ನಾಥಂ. ದೀಪದ 5 ಮುಖಗಳು ಪ್ರತಿಯೊಂದು ಹೆಂಗಸು ಗಳಿಸಬೇಕಾದ 5 ಗುಣಗಳನ್ನು ತಿಳಿಸುತ್ತದೆ: ಪ್ರೀತಿ, ಬುದ್ಧಿವಂತಿಕೆ, ದೃಢ ನಿಶ್ಚಯ, ತಾಳ್ಮೆ, ಎಚ್ಚರಿಕೆ. ಅಸತೋಮ ಸದ್ಗಮಯ, ಸತ್ಯದಿಂದ ಸತ್ಯಕ್ಕೆ ನಮ್ಮನ್ನು ಕರೆದೊಯ್ಯಿರಿ. ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿಗೆ. ಮೃತ್ಯೋರ್ಮ ಅಮೃತಂಗಮಯ, ಸಾವಿನಿಂದ ಅಮರತ್ವಕ್ಕೆ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಆಪ್ತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಉತ್ಸಾಹ. ಧನ್ಯವಾದಗಳು.